ಅಶ್ವತ್ತೇಳನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾದ ಕುಡ್ಲಡು ನವೆಂಬರ್ 15 ರಾಜ್ಯ ಮಟ್ಟದ ಕಾರ್ಯಕ್ರಮ ಆಟಣೆ ಮಾಲ್ತದನ್ನು ಪಡೆದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬೊಕ್ಕ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಅಧ್ಯಕ್ಷರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ತಿಳಿಸಿದರು. ಎಸ್ಸಿಡಿಸಿಸಿ ಬ್ಯಾಂಕ್ದ ಕೇಂದ್ರ ಕಚೇರಿಡು ಶುಕ್ರವಾರ ಸುದ್ದಿಗೋಷ್ಠಿ ನಡಪಾಯಿನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಕುಡ್ಲ ಟಿವಿ ರಮಣಪೈ ಸಭಾಂಗಣಡು ಕಾಣೆ 10 ಗಂಟೆಗೆ ಸಹಕಾರ ಸಪ್ತಾಹ ಕಾರ್ಯಕ್ರಮ ಉದಿಪನಾಯರ ಉಂಡು. ಸಹಕಾರಿ ಮಾರಾಟ ಗ್ರಾಹಕ ರೂಪಾಂತರ ಬೊಕ್ಕ ಮೌಲ್ಯವರ್ಧನೆ ಪಂಪಿನ ವಿಷಯದೊಟ್ಟಿಗೆ ಈ ಕಾರ್ಯಕ್ರಮ ನಡಪುಂಡು. ನವೆಂಬರ್ 14 20 ಮುಟ ನಡಪುನ ಯುವ ಸಹಕಾರ ಸಪ್ತಾಹ ಕಾರ್ಯಕ್ರಮ ಕೊರೋನೋತ್ತರ ಸಹಕಾರ ಸಂಘದ ಜವಾಬ್ದಾರಿ ಬೊಕ್ಕ ಪಾತ್ರ ಪಂಪಿನ ಧ್ಯೇಯವಾಕ್ಯದೊಟ್ಟಿಗೂ ಆಚರಿಸಾವುದುಲ್ಲೇರು. ಇಂದು ಅತ್ತಂದೆ ಉಭಯ ಜಿಲ್ಲೆದ ಬಾಕಿದ ಕಡೆಕ್ಲೆಡು ಜಿಲ್ಲಾ ಮಟ್ಟದ ಕಾರ್ಯಕ್ರಮಲು ನಡಪೆರೆ ಉಂಡು ಪಂಡದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ತಿಳಿಸಿದರು. ಒಂದು ಪತ್ರಿಕೆಯನ್ನು ಸರ್ಕಾರಿ ವಿಶೇಷ ಪತ್ರಿಕೆಯನ್ನು ನಮ್ಮ ಉಳ್ಳಾಲದ ಶಾಸಕರು ಮಾಜಿ ಮಂತ್ರಿಗಳಂತ ಸನ್ಮಾನಿಸಿ ಯುಟಿ ಖಾದರ್ ಅವರು ಬಿಡುಗಡೆ ಮಾಡಿದ್ದಾರೆ. ಮತ್ತು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ನಾವು ಹೆಚ್ಚು ಪ್ರಾತಿನಿಧ್ಯ ಕೊಟ್ಟಿರುವುದರಿಂದ ಸುಮಾರು 20 ವರ್ಷಗಳಿಂದ ನವೋದಯ ಎಂಬ ಹೆಸರಿನಲ್ಲಿ ಸ್ವಸಹಾಯ ಗುಂಪುಗಳನ್ನು ರಚಿಸಿಕೊಂಡು ಸ್ವಾವಲಂಬಿ ಜೀವನವನ್ನು ನಾವು ಮಾಡಿದಂಥ ಒಂದು ಪ್ರತೀತಿ ಇದೆ. ಅಂಥ ಪ್ರತೀತಿಯಲ್ಲಿ ಆ ಜಿಲ್ಲೆಯಲ್ಲಿ ಒಂದು ಉತ್ತಮ ಗುಂಪು ಮತ್ತು ಈ ಜಿಲ್ಲೆಯಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ಒಂದು ಉತ್ತಮ ಗುಂಪನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದನ್ನು ನಮ್ಮ ಇಲ್ಲಿಯ ಸುರತ್ಕಲ್ ಶಾಸಕರಾದಂಥ ಸನ್ಮಾನಿಸಿ ಡಾಕ್ಟರ್ ಭರತ್ ಶೆಟ್ಟಿ ಅವರು ಇದ್ದಾರೆ. ಮತ್ತು ನಮ್ಮ ಮಳಿಗೆಗಳನ್ನು ಮಂಗಳೂರಿನ ಮೇಯರ್ ಆದ ದಿವಾಕರ್ ಪಾಂಡೇಶ್ವರ ಅವರು ನಿರ್ವಹಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿ ಸಂಸ್ಥೆಗಳು, ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆ ಇರ್ಬೋದು, ಬೇರೆ ಇತರ ಸಹಕಾರಿ ಸಂಸ್ಥೆ ಇರ್ಬೋದು. ಉದಾಹರಣೆಗೆ ಕ್ಯಾಂಪದ ಅಧ್ಯಕ್ಷರಿರ್ತಾರೆ, ಮೀನುಗಾರ ಮಹಾಮಂಡಲದ ಅಧ್ಯಕ್ಷರಂತ ಎಸ್.ಪಾಲ್ ಸೋಳರು ಇರ್ತಾರೆ, KMFನ ಅಧ್ಯಕ್ಷರಂತ ರವಿರಾಜ್ ರೆಡ್ಡಿ ಅವರು ಇರ್ತಾರೆ, ಮತ್ತು ಸ್ಕ್ಯಾಟ್ನ ಅಧ್ಯಕ್ಷರಂತ ನಮ್ಮ ರವೀಂದ್ರ ಕಂಬಳಿಯವರು ಇದ್ದಾರೆ. ಇದರ ಜೊತೆಗೆ ವಿಶೇಷವಾಗಿ ನಮ್ಮ ಸಹಕಾರ ಇಲಾಖೆಯ ಕಾರ್ಯದರ್ಶಿಗಳಾದಂಥ ತುಷಾರ್ ಗಿರಿನಾಥ್ ಅವರು ಕೂಡ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಮತ್ತು ಅಪೆಕ್ಸ್ ಬ್ಯಾಂಕಿನ ಆಡಳಿತ ಅಡ್ಮಿನಿಸ್ಟ್ರೇಟರ್ ಆದಂಥ ಮತ್ತು ನಿಬಂಧಕರು, ಕರ್ನಾಟಕ ರಾಜ್ಯದ ಸಹಕಾರ ಇಲಾಖೆ ನಿಬಂಧಕರಾದಂಥ ಜಿಯಾವುಲರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸ್ ಕಮಿಷನರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ನಮ್ಮ 2 ಜಿಲ್ಲೆಯ ಸಹಕಾರಿ ಯುನಿಯನ್ನ ಅಧ್ಯಕ್ಷರಾದಂಥ ಬೆಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಮತ್ತು ಉಡುಪಿಯ ಜಯಕರ್ ಶೆಟ್ಟಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇದು ನಾವೆಲ್ಲ ಸೇರಿ ಕೊರೋನಾದ ಮಧ್ಯೆ ನಾವು ಏನು ಮಾಡಿದ್ದೇವೆ ಅನ್ನುವಂಥ ಒಂದು ತಿಳುವಳಿಕೆಯನ್ನು ಹೋಗಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ವಿಶೇಷ ಒಂದು ಕಾರ್ಯಕ್ರಮವನ್ನು ಕೂಡ ಅಳವಡಿಸಿಕೊಂಡಿದ್ದೇವೆ. ಕಳೆದ ಇದೇ ತಿಂಗಳ 6ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ದೇಶದಲ್ಲೇ ಪ್ರಥಮವಾಗಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದ ಒಂದು ಏಜೆನ್ಸಿಯನ್ನು ಸಹಕಾರಿ ಕ್ಷೇತ್ರದಲ್ಲಿ ದೇಶದಲ್ಲಿ ಪ್ರಥಮವಾಗಿ ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲಕ್ಕೆ ನೀಡಿದ್ದಾರೆ. ಜನರಿಗೆ ಕಡಿಮೆ ದರದಲ್ಲಿ ಔಷಧಿಗಳು ಸಿಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಪ್ರಧಾನಮಂತ್ರಿಯವರು ಇದಕ್ಕೆ ಬಹಳ ಒತ್ತು ನೀಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯವರೇ ಆದಂಥ ರಾಸಾಯನಿಕ ಗೊಬ್ಬರ ಸಚಿವರಾದಂಥ ಸದಾನಂದ ಗೌಡ್ರೆ ಈ ಖಾತೆಯ ಸಚಿವರಾಗಿರುವುದರಿಂದ ಅವರು ಸಹಕಾರಿ ಕ್ಷೇತ್ರಕ್ಕೆ ಇದನ್ನು ಕೊಟ್ಟರೆ ಒಳ್ಳೆಯ ರೀತಿಯಲ್ಲಿ ಗ್ರಾಮಾಂತರ ಮಟ್ಟದ
ಜನರಿಗೂ ಕೂಡ ಈ ಸೌಲಭ್ಯ ಸಿಗಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂತ ಒಂದು ದೃಷ್ಟಿಕೋನದಿಂದ ನಮ್ಮ ಬೆಂಗಳೂರಿನ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲಕ್ಕೆ 6ನೇ ತಾರೀಕಿನಂದು ಅದರ ಉದ್ಘಾಟನೆಯನ್ನು ಕೊಟ್ಟು ಉದ್ಘಾಟನೆ ಮಾಡಿದ್ದಾರೆ. ಎಸ್ಸಿಡಿಸಿಸಿ ಬ್ಯಾಂಕ್ದ ಉಪಾಧ್ಯಕ್ಷರು ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕರು ದೇವಿಪ್ರಸಾದ್ ಶೆಟ್ಟಿ, ಅಶೋಕ್ ಶೆಟ್ಟಿ, ಎಸ್ಪಿ ಜಯರಾಮ್ ರೈ, ಸದಾಶಿವ ಉಳ್ಳಾಲ್, ಜಯರಾಜ್ ಪಿ ರೈ, ವಾದಿರಾಜ್ ಶೆಟ್ಟಿ, ರಾಜು ಪೂಜಾರಿ, ಮುಖೇಶ್ ಹೆಗ್ಡೆ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ದ ಜಯಕರ್ ಶೆಟ್ಟಿ ಇಂದ್ರಾಣಿ, ಸಹಕಾರ ಸಂಘದ ಉಪನಿಬಂಧಕರು ಪ್ರವೀಣ್ ಬಿ ನಾಯಕ್, ಬ್ಯಾಂಕ್ದ ಸಿಇಒ ರವೀಂದ್ರ, ಸಹಕಾರಿ ಯೂನಿಯನ್ದ ಮಾಜಿ ಅಧ್ಯಕ್ಷರು ಹರೀಶ್ ಆಚಾರ್ಯ ಸುದ್ದಿಗೋಷ್ಠಿಗೆ ಎತ್ತಿದರು.